ಸ್ಯಾಂಡಲ್ವುಡ್ ನಲ್ಲಿ ಇದೀಗ ಶಂಕರನ ದರ್ಬಾರ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಟೈಟಲ್ ಮೂಲಕವೇ ಹೊಸ ಕ್ರೇಜ್ ಅನ್ನು ಹುಟ್ಟು ಹಾಕಿರೋ ಜಬರ್ದಸ್ತ್ ಶಂಕರನ ಬಗ್ಗೆ ತುಳುನಾಡಿನಾದ್ಯಂತ ಸಿಕ್ಕಾಪಟ್ಟೆ ಮಾತುಗಳಿವೆ. ಇದೀಗ ಶಂಕರನ ಗಾನಭಜಾನಕ್ಕೆ ವೇದಿಕೆ ಸಿದ್ಧಗೊಂಡಿದೆ. ಅಕ್ಟೋಬರ್ 5 ಶನಿವಾರ ಸಂಜೆ 5 ಗಂಟೆಗೆ ಶಂಕರನ ಹಾಡುಗಳು ರಿವೀಲ್ ಆಗಲಿದೆ. ಮೊಟ್ಟ ಮೊದಲ ಬಾರಿಗೆ ತುಳು ಚಿತ್ರದ ಹಾಡೊಂದು ಧರ್ಮಸ್ಥಳದಲ್ಲಿ ರಿಲೀಸ್ ಆಗಲಿದೆ ಎನ್ನೋ ಹೆಗ್ಗಳಿಕೆಗೆ ಜಬರ್ದಸ್ತ್ ಶಂಕರ ಪಾತ್ರವಾಗಲಿದೆ. ಮಣಿಕಾಂತ್ ಕದ್ರಿಯವರ ಸಂಗೀತ ಇರೋ ಶಂಕರನ ಹಾಡಿನ ಬಗ್ಗೆ ಸಂಗೀತ ಪ್ರೇಮಿಗಳಲ್ಲಿ ಸಿಕ್ಕಾಪಟ್ಟೆ ಕುತೂಹಲಗಳೇ ಮೂಡಿವೆ. ಚಂಡಿಕೋರಿಯಿಂದ ಆರಂಭವಾದ ದೇವದಾಸ್ ಕಾಪಿಕಾಡ್ ಮತ್ತು ಮಣಿಕಾಂತ್ ಕದ್ರಿ ಜೋಡಿ ಜಬರ್ದಸ್ತ್ ಶಂಕರ ಚಿತ್ರದವರೆಗೂ ಮುಂದುವರೆದಿದೆ. ಇವರ ಪ್ರತಿ ಚಿತ್ರಗಳ ಹಾಡುಗಳು ವೀಕ್ಷಕರಲ್ಲಿ ಹೊಸ ಕ್ರೇಜ್ ಅನ್ನು ಹುಟ್ಟು ಹಾಕಿದ್ದು, ಈ ಬಾರಿ ಯಾವ ರೀತಿ ಹಾಡುಗಳು ಮೋಡಿ ಮಾಡುತ್ತೆ ಎನ್ನೋ ಕುತೂಹಲ ತುಳು ಪ್ರೇಕ್ಷಕರಲ್ಲಿ ಮನೆ ಮಾಡಿದೆ. ಚಂಡಿಕೋರಿ ಚಿತ್ರದಿಂದ ದೇವದಾಸ್ ಕಾಪಿಕಾಡ್ ಚಿತ್ರಗಳ ಹಾಡಿನ ರೈಟ್ಸ್ ಅನ್ನು ಆನಂದ್ ಆಡಿಯೋ ಖರೀದಿಸುತ್ತಿದ್ದು, ಈ ಬಾರಿ ಕೂಡ ಇದೇ ಪುನರಾವರ್ತಿಸುತ್ತಿದೆ. ಅಂದಿನಿಂದ ಇಂದಿನವರೆಗೂ ಕಾಪಿಕಾಡ್ ಅವರ ಪ್ರತಿ ಚಿತ್ರದಲ್ಲೂ ಭಿನ್ನ ವಿಭಿನ್ನ ಹಾಡುಗಳ ಜೊತೆಗೆ ಮುದ ನೀಡುವ ಸಂಗೀತವಿದ್ದು, ಪ್ರತಿ ಹಾಡುಗಳು ಪ್ರತಿಯೊಬ್ಬರ ಮನದಲ್ಲಿ ಅಚ್ಚಳಿಯದಂತೆ ಕೂತಿದೆ. ಹೀಗಾಗಿ ಈ ಬಾರಿಯೂ ಜಬರ್ದಸ್ತ್ ಶಂಕರನ ಬಗ್ಗೆ ಭಾರಿ ನಿರೀಕ್ಷೆಗಳೇ ಇವೆ. ಅದೇ ರೀತಿ ಶಂಕರನ ಹಾಡುಗಳು ಕೂಡ ಅತ್ಯದ್ಭುತವಾಗಿ ಮೂಡಿಬರಲಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.